ಬರಲಿಕ್ಕೆ ಹೇಳಿ. ಕಾರ್ಮಿಕರ ಜೊತೆ ಸಾರ್ವಜನಿಕರಿಗೂ ಈ ವ್ಯವಸ್ಥೆ ಇದೆ. ಶಿಬಿರದ ವ್ಯವಸ್ಥೆ ನಾವು ಕಾರ್ಮಿಕ ಸಂಘದ ಮುಖಾಂತರ ಕಾರ್ಮಿಕ ಇಲಾಖೆಗೆ ಮನವಿ ಸಲ್ಲಿಸಿದ್ದೇವೆ. ಕೇವಲ ಕಾರ್ಮಿಕರು ಅಂತ ನಾವು ಅದನ್ನು ವಿಂಗಡಣೆ ಮಾಡಿದ್ದೇವೆ. ಉಳಿದವರಿಗೆ ಸ್ವಲ್ಪ ನಾವು ಹೋಗುವಾಗ ನಿರೀಕ್ಷಿಸುತ್ತದೆ. ಆದ್ದರಿಂದ ಬೇರೆ ಕಾರ್ಮಿಕರಿಗೆ ಬಂದರೂ ಸಹ ಅವರಿಗೆ ಬೇರೆ ಸಾರ್ವಜನಿಕರು ಬಂದರೂ ಸಹ ಅವರಿಗೆ ವೈದ್ಯಕೀಯ ಸೌಲಭ್ಯ ಮತ್ತು ಈ ಒಂದು ಚಿಕಿತ್ಸೆ ಮತ್ತು ಶಿಬಿರದ ಪ್ರಯೋಜನ ಪಡೆಯುವಂತೆ ಆಗಬೇಕು. ದೊಡ್ಡ ಅಭಾವಗಳಿದೆ ಆ ಅದನ್ನು ನಮಗೆ ಕಂಡುಹಿಡಿಯಬೇಕು. ಅದಕ್ಕೆ ವೈದ್ಯಕೀಯವಾದ ಒಂದು ಜ್ಞಾನ ಅದನ್ನು ಮಾಡ್ತಾರೆ. ಅದರಿಂದ ನೀವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನೀವೆಲ್ಲರಿಗೂ ಆರೋಗ್ಯ ದೇವರು ತುಂಬಾ ಕೊಡಿ ಮತ್ತು ವಿಶ್ವಕರ್ಮ ದಿನಾಚರಣೆ 15ಕ್ಕೆ ಇನ್ನೊಂದ್ಸರಿ ಆಚರಿಸುವ ಬೇರೆ ಒಂದು ಕಾರ್ಯಕ್ರಮಕ್ಕೆ ini yogi ಆರೋಗ್ಯ ಕಾರ್ಯಕ್ರಮ ದಾನಪೂರ್ಣ ಕಾರ್ಮಿಕ ಈ ರೀತಿಯ ನಮ್ಮ ಮಹಾಶಕ್ತಿ ಕೇಂದ್ರ ನಮ್ಮ ಬಿಜೆಪಿ ನೇತೃತ್ವಗಳು ಈ ಒಂದು ಕಾರ್ಯಕ್ರಮ ನಡೆಸಬಹುದು. ನೀವು ಏನಪ್ಪ ಹಾಸ್ಪಿಟಲ್ದ ಒಂದು ತೆಗೆದ ಡಾಕ್ಟರ್ನ ಆರೋಗ್ಯದ ತಪಾಸಣೆ ಈ ಸಂದರ್ಭದಲ್ಲಿ ಒಂದು ಆರೋಗ್ಯ ಕಾರ್ಯಕ್ರಮ. ಕಾರ್ಮಿಕರು ಒಂದು ದೇಶದ ಸಂಪತ್ತು. ಕಾರ್ಮಿಕರು ದೇಶದಲ್ಲಿ ಒಂದು ಈ ಜಗತ್ತು ಈ ದೇಶದ ಒಂದು ಜಗತ್ತು ಅಭಿವೃದ್ಧಿ ಆಗೋಣ ಕಾರ್ಮಿಕರನ್ನ ಪಾಲು ಅಲ್ಲ. ಕಾರ್ಮಿಕರಿಂದ ಮಾತ್ರ ಕೊರೋನಾ ಸಂದರ್ಭಗಳು ಆ ಕಷ್ಟ ಸಂದರ್ಭಗಳು ಬಿಜೆಪಿ ಸರ್ಕಾರ ಕಾರ್ಮಿಕರಿಗೆ ಪ್ಯಾಕೇಜ್ ಕಿಟ್ ದಾಯ ಬಂದ ಅಕ್ಕಿ ಮುಟ್ಕೊಂಡು ಬಳಸಿಕೊಂಡ ಅವರನ್ನು ಬಾರಿ ಮಾಡಬೇಡ ಆಯ್ದ ಕರ್ನಾಟಕದ ಮುಂಚೆ ವ್ಯವಸ್ಥೆ ಮಾಡ್ಕೊಂಡು ದಾಯ ಬಂದ ಕಾರ್ಮಿಕರ ಶಕ್ತಿ ಬಲ್ಲ ಆ ಒಂದು ದೇಶದ ಒಂದು ಅಭಿವೃದ್ಧಿಗಳ ಅವು ಕಾರ್ಮಿಕರು ಅವು ಭಾರಿ ಅಗತ್ಯ. ಅಂಚಾದ ನಂಗೆ ಈ ಕಾರ್ಮಿಕರ ಆರೋಗ್ಯ ಏಕಲ ಅಗತ್ಯ. ಕೆಲಸ ಮಾಡಿಕೊಂಡ ಆರೋಗ್ಯ ತುಂಬ ಹಿರಿಯ ಕುಟುಂಬ ಒಂದು ಅಗಲ ಹುಟ್ಟದ ನಮ್ಮ ಆಹಾರದ ಒಂದು ಇದ್ದು ನಮ್ಮ ಫುಡ್ಡು ಅವು ಭಾರಿ ಅತ್ಯಂತ ತುಂಬ ಅಂಚತ್ತು ನಮ್ಮ ಈ ದೇಶ ನಮ್ಮ ಈ ಗ್ರಾಮದ ಒಂದು ಈ ಅಗಲ ಭಾರಿ ಒಂದು 75 ವರ್ಷ ಸದೃಢವಾದ ಆರೋಗ್ಯದ ನನ್ನ 5 ವರ್ಷದ ಆ ಶಕ್ತಿ ದಾನ ಪಂಚಾಯತ್ನಾಗ ಒಂದು ಗ್ರಾಮಾಂತರ ಪ್ರದೇಶದ ಈ ಕಾರ್ಮಿಕರ ಪ್ರತಿ ಗ್ರಾಮದ ಪ್ರತಿ ತಪಾಸಣೆ ಆರೋಗ್ಯ ಸರಿ ಇದ್ದನ್ನು ಮಾತಲ್ಲ ಆರೋಗ್ಯ ಹೆಚ್ಚಿನದಾದ ಜನಮನೆ ಹೆಚ್ಚಿನ ಸಂಚಾರ ಈ ಸಂದರ್ಭ ಈ ನಮ್ಮ ಮಾತೆಯ ವೇದಿಕೆ ಬಂದ ಪತ್ರಗಳಿಗೆ ಆರೋಗ್ಯ ತಪಾಸಣೆ ಮಾಡ್ತಿದ್ರೆ ಆರೋಗ್ಯದ ವಿಚಾರಣೆ ಮಾಡ್ತಿದ್ದ ಸಮಾಜದ ಕೊರತೆ ಉಂಟು. ಅಂಚಾರ ಈ ಒಂದು ಕಾರ್ಯಕ್ರಮ ಬಿಜೆಪಿಯ ಕಾರ್ಯಕ್ರಮ ಆರೋಗ್ಯ ಕಾರ್ಯಕ್ರಮ ಈ ಒಂದು ಅಂಚಾರ ಮಿತ್ತಿಗಳ ಕೆಲಸ ಮುಂದೆ ಹೋಗುವ ಕೆಲಸ ಗ್ರಾಮದ ಆವು ಈ ಒಂದು ವೇದಿಕೆಯಿಂದ ನಮ್ಮ ಮಾತ ಬಂಧುಗಳಿಗೆ ನಮಸ್ಕಾರ ಮಾಡಿದೆ ದೊಡ್ಡ ಮಾತನ್ನು ಈ ಕಾರ್ಯಕ್ರಮವನ್ನು ಹಲವಾರು ತುಂಬ ಸಾಧನೆಗಳನ್ನು ಆದರೆ ಮಾಹಿತಿ ಕೊಡದಲ್ಲಿ ಸನ್ಮಾನ ಸಹಾಯ
ಬಗ್ಗೆ ವಂದನೆ ಮಾಡಿದ್ದಾರೆ. ಮತ್ತೆ ಅವತ್ತಂದ್ರೆ ಕಟ್ಟಡ ಕಾರ್ಮಿಕರ ಕೆಲಸ ಮಾಡೋದು ಮಕ್ಕಳಿಗೆ ಸರ್ಕಾರದ ಕೂಡ ಸೌಲಭ್ಯನ ಸುಮಾರು 1.5 ಲಕ್ಷ ಕಟ್ಟಡ ಇದು ಸೌಲಭ್ಯ ಕೊಡ್ತಿದ್ದಾರೆ. ಅಂಜನೆ ನಮ್ಮ ಗ್ರಾಮಗಳು ಕಟ್ಟಡ ಕಾರ್ಮಿಕರು ಎಲ್ಲ ಮಕ್ಕಳಿಗೆ 10,000 ರೂಪಾಯಿ ಗೌರವ ಕೆಲಸವನ್ನು ಆರಿಸಿದ್ದೇವೆ. ನನಗೆ ಆ ಎಲ್ಲೇ ರೀತಿ ಬಂದು ಜನ ಕೆಲಸ ಅಲ್ಲ ಇಲ್ಲಿ ನಮಗೆ ಬಣ್ಣ ಈ ಗ್ರಾಮದ ಕೆಲಸ ಅಂಜನೆ ಇನ್ನಿತರ ದೊಡ್ಡ ಕೆಲಸದ ಮಾತನ್ನು ಕೈಸಿ ಸೇರಿದ ಅಂಜನೆ ಭಾಜಪ ಶಕ್ತಿ ಕೇಂದ್ರದ ಮಟ್ಟಿಗೆ ಸೇರಿದರು. ಅಂಜನೆ ಕೊನೆಗೆ ಶಕ್ತಿ ಕೇಂದ್ರ ಅಂಜನೆ ಸಂಘ ಪರಿವಾರ ಸೇರಿದ ಈ ಕಾರ್ಯಕ್ರಮಗಳನ್ನು ದೊಡ್ಡ ರೀತಿ ನಡೆಪಡು. ಅಂಜನೆ ಇಲ್ಲಿ ಕಟ್ಟಡ ಕಾರ್ಮಿಕರು ಅತ್ಯಂತ ಕಟ್ಟಡ ಕಾರ್ಮಿಕರು ಎಲ್ಲದಕ್ಕೂ ಬಂದಿದೆ. ಬಯ್ಯಮಟ್ಟದ ಈ ಕಾರ್ಯಕ್ರಮ ತಪಾಸಣೆ ಸಿಗುವುದು ಮಾತಾ ತಪಾಸಣೆ 17 ತಪಾಸಣಾ ಕಾರ್ಯಕ್ರಮ 5 ಅದೇ ರೀತಿ ಮನೋರಂಜನೆಗೊಂಡು ಈ ಕಾರ್ಯಕ್ರಮ ಅಧ್ಯಕ್ಷತೆ ಸೇರಿ ದೊಡ್ಡ ಪಾತ್ರದ ಅವಕಾಶವನ್ನು ಮಾತುಗಳ ಅಭಿನಂದನೆಗಳನ್ನು ಎಲ್ಲರೂ ಪಾತ್ರಗಳಿದ್ದಾವೆ. ಜೈ ಕರ್ನಾಟಕ. ಎನ್ನೊಟ್ಟಿಗೆ ಸಹಕಾರ ಕೋರಣ ರತ್ನಾಕರ್ ಶೆಟ್ಟಿಗಾರರಿಗೆ ನಾನು ನಮ್ಮ ಭಾರತೀಯ ಮಜ್ದೂರ್ ಸಂಘ ಕರ್ನಾಟಕದ ವತಿಯಿಂದ ಧನ್ಯವಾದ ಸಮರ್ಪಣೆ ಮಾಡ್ತಾರೆ. ಇಷ್ಟಪಡ್ತಾರೆ ಅವಾಗ ಹರಿಶ್ಚಂದ್ರ ಶೆಟ್ಟಿಗಾರ್, ಶೇಖರ್ ಗೋಪಾಲ, ಶೈಲೇಶ್ ಆಚಾರ್ಯ, ಪ್ರವೀಣ್ ಪಟ್ಟೋರಿ ಬೆಕ್ಲೆಪೂರ ಭಾರತೀಯ ಮಜ್ದೂರ್ ಸಂಘ ಕರ್ನಾಟಕದ ಪರವಾದ ಧನ್ಯವಾದವನ್ನು ಅರ್ಪಣೆ ಮಾಡ್ಬೋದು. ಆ ಕಿಟ್ಟಿಡು ಒಂದು ಬುಕ್ಲೆಟ್ ಉಂಟು ಐದು ಇಂಚ ಬಳಸೋದಿಲ್ಲ ಐದು ವಾವಾರ ಇಂಚ ಬಳಸೋದಿಲ್ಲ ಮಾಡ್ತದ ಐತೆ ಮಾಹಿತಿದ ಒಂದು ಬುಕ್ ಉಂಟು. ಆ ಕಿಟ್ಟಿಡು ನೀವು ಆ ಮಾಹಿತಿಯನ್ನು ಓದುದು ಐದು ದಾದಪುರ ಉಂಟು ಐದು ನೀವು ಉಪಯೋಗ ಮಾಡ್ಕೊಳ್ಳಿ. ఒక ಜೋಕ್ಲೆಗಂತೂ ಶೀತ ಕೆಮ್ಮು ಬರ್ತದೆ ಐತೆ ಭಾರಿ ಐತೆ ಒಂದು ಮರ್ದು ಉಂಟು ಐದು ತೋರ್ಲೆ ಡಾಕ್ಟರ್ ಕೊಡಲಿ ನಾವು ఒక ಈ ಕಿಟ್ಟಿಗೆ 850 ರೂಪಾಯಿ ಮಾತ್ರ ಆಡ ನೇತ ಸವಲತ್ತು ದಾದ ಕಟ್ಟಡ ಕಾರ್ಮಿಕರ ಸವಲತ್ತು ಲಕ್ಷಗಟ್ಟಲೆ ಸವಲತ್ತು ಅಂತಿನ ವ್ಯವಸ್ಥೆ ನೇತ ಕಿಟ್ ಅವು ಒಂದು ಜಸ್ಟ್ ಸಾಂಕೇತಿಕವಾದ ಬರೋದು ನಾವು ఒక ಈ ಒಂದು ಆರೋಗ್ಯ ಶಿಬಿರದ ತಪಾಸಣೆ ನಮ್ಮ ಪಿದೈಡ್ ನಲ್ಕೊಂಡಾಡ ಕನಿಷ್ಠ 5,000 ರೂಪಾಯಿ ಖರ್ಚಾಗೋದು. ಕನಿಷ್ಠ 5,000 ಅಂಚಾದ ದಯದಿದ್ದು ನೇತ ಪ್ರಯೋಜನಕ್ಕೆ ಪಡೆಯುವುದು ಕುಡೋರನಿಗೆ ವಿನಂತಿ. ನಮ್ಮ ಭಾರತೀಯ ಮಜ್ದೂರ್ ಸಂಘ ಮತ್ತು ಭಾರತೀಯ ಜನತಾ ಪಾರ್ಟಿ ಕೊನಾಜೆ ಮಹಾಶಕ್ತಿ ಕೇಂದ್ರದ ಸಹಯೋಗದಿಂದ ಸುಂದರವಾದ ಕಾರ್ಯಕ್ರಮ ನಮಗೆಲ್ಲರಿಗೂ ಕೂಡ ತಿಳಿದಿದೆ. ಕಾರ್ಮಿಕ ದಿನ ಇವತ್ತು ಕಾರ್ಮಿಕರ ಕಲ್ಯಾಣಕ್ಕೆ ಅಥವಾ ಅಭಿವೃದ್ಧಿಗೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದೆಲ್ಲವನ್ನು ಕೂಡ ನಮ್ಮ ಭಾರತೀಯ ಮಜ್ದೂರ್ ಸಂಘ ಮಾಡುವಂಥದ್ದನ್ನು ನಾವೆಲ್ಲರೂ ಕೂಡ ಕಂಡಿದ್ದೇವೆ. ಇವತ್ತು ಈ ದಿನ ಆರೋಗ್ಯ ಶಿಬಿರವನ್ನು ಮಾಡೋದ್ರ ಮೂಲಕ ಕಿಟ್ಗಳನ್ನು ವಿತರಿಸುವುದರ ಮೂಲಕ ಬಹಳ ಉತ್ತಮವಾದ ಕಾರ್ಯಕ್ರಮವನ್ನು ಈ ಒಂದು BMS ಮತ್ತು ನಮ್ಮ ಪಾರ್ಟಿಯ ವತಿಯಿಂದ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಯಾರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೋ ಅವರೆಲ್ಲರಿಗೂ ಕೂಡ ಬರತಕ್ಕಂಥ ದಿನಗಳಲ್ಲಿ ಒಳ್ಳೆಯ ಒಂದು ಜೀವನ ನಡೆಸುವಂಥ ವ್ಯವಸ್ಥೆ ಆಗಲಿ. BMSನಿಂದ ಇನ್ನಷ್ಟು ಕಾರ್ಮಿಕರ ಕಲ್ಯಾಣಾಭಿವೃದ್ಧಿ ಆಗಲಿ ಅಂತೇಳಿ ಸಂದರ್ಭದಲ್ಲಿ ಆಶಿಸುತ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ಒಂದೆರಡು ಮಾತುಗಳು. ಭಾರಿ ಎಡ್ಡೆ ಕಾರ್ಯಕ್ರಮ ಅವಳು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿದ ಕೋನಾಜೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಅಕ್ಲಿನ ಪದಾಧಿಕಾರಿಗಳು ಆಯ್ತು ಒಟ್ಟಿಗೆ ಮಹಾಶಕ್ತಿ ಕೇಂದ್ರದ ಸಂಬಂಧಪಟ್ಟಂಚಿನ ಮಾತ ಪದಾಧಿಕಾರಿಗಳು
ವಿಶಾಲವಾದ ಹೃದಯಡು ಹೆಚ್ಚಿನ ಎನ್ನಿದೇರು ಪಂಡನಾಲ ಭಾರತೀಯ ಮಜ್ದೂರ್ ಸಂಘ BMS ಅವು ಇಷ್ಟೇ ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಡು ಹಳ್ಳಿ ಗಲ್ಲಿಡ್ಲ ಅక్కడ ಒಂದು ಆದ ಮಜ್ದೂರ್ ಸಂಘದಕ್ಕೆ ಐತ ಒಟ್ಟಿಗೆ ಕಟ್ಟಡ ಕಾರ್ಮಿಕರಿಗೆ ಇತರ ನೋಂದಾಯಿತ ಸಂಘ ಸಂಸ್ಥೆದ ಏರು ಮಾತ ಬೆನ್ಪೇರೆ ಅಕ್ಲೆಗೆ ಹೆಚ್ಚಿನ ಮಾತ ಸಹಾಯ ಮಲ್ಪಡಾಪುನು ಆ ಸಹಾಯ ಮಲ್ಪುನಂಚಿನ ವಿಶೇಷವಾದ ಒಂದು ಸಂಘಟನೆ. ಈ ಸಂಘಟನೆದ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕೋಣಾಜೆ ಮಹಾಶಕ್ತಿ ಕೇಂದ್ರದ ಬಂಟರ ಭವನಡು ಇನಿ ಮಾತೆರೆಲ್ಲ ಈ ಮಹಾಶಕ್ತಿ ಕೇಂದ್ರ ಸಂಬಂಧಪಟ್ಟ ಜನ ಆಯಾಯ ಸಂಘಟನೆ ಬೆನ್ಪುನಕ್ಲೇನು ಮಾತೆರೆಲ್ಲ ಇನ್ನಿಲ್ಲೆತ್ತದೆ ವಿಶೇಷವಾದ ಒಂದು ಕಾರ್ಯಕ್ರಮದ ಇತ್ತೇವೆ. ಆ ಕಾರ್ಯಕ್ರಮವು ವಿಶೇಷವಾದ ನಮ್ಮ ರವೀಂದ್ರ ಶೆಟ್ಟರ್ ಒಂದು ಕ್ಯಾಬಿನೆಟ್ ದರ್ಜೆದ ನಿಗಮದ ಅಧ್ಯಕ್ಷರು ಬೈದೇರು. ಐತ ಒಟ್ಟಿಗೆ ನಮ್ಮ ಪಂಚಾಯತ್ ಗೌರವಾನ್ವಿತ ಸದಸ್ಯರೇ ಶೇಖರನ್ನೇ ನಮ್ಮೊಟ್ಟಿಗೆ ಉಳ್ಳೇರು. ಐತೊಟ್ಟಿಗೆ ಬುಕ್ಕೊಂಜಿ ಪಂಚಾಯತ್ ಮೆಂಬರ್ ಸೋಷಿಯಲ್ ವರ್ಕರ್ ನಂಜನ ಹರೀಶನ್ನೇ ನಮ್ಮೊಟ್ಟಿಗೆ ಉಳ್ಳೇರು. ಐತೊಟ್ಟಿಗೆ ನಮ್ಮ ಮಿತ್ರರ ನಂಜನ ಗೌರವಾನ್ವಿತ ಭಗವಂದಾಸನ್ನೇ ನಮ್ಮೊಟ್ಟಿಗೆ ಉಳ್ಳೇರು. ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ನಾಯಕರು ಎನ್ನ ಅತ್ಯಂತ ಆತ್ಮ ಮಿತ್ರರ ಸಂತೋಷ್ ಶೆಟ್ಟರ್ ನಮ್ಮೊಟ್ಟಿಗೆ ಉಳ್ಳೇರು ಅಸೇಗೋಲಿ. ಐತ ಒಟ್ಟಿಗೆ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರ ನಂಜ ನವೀನನ್ನೇ ಉಳ್ಳೇರು. ಮಹಾಶಕ್ತಿ ಕೇಂದ್ರ ಪ್ರಧಾನ ಕಾರ್ಯದರ್ಶಿ ಶಿವನ್ನೇ ನಮ್ಮೊಟ್ಟಿಗೆ ಉಳ್ಳೇರು. ಎನ್ನ ಮಿತ್ರರ ನಂಜನ ರಾಮಚಂದ್ರನ್ನೇ ಉಳ್ಳೇರು. ನಮ್ಮ ಗೌರವಾನ್ವಿತ ಶೆಟ್ಟಿಗಾರ ಉಳ್ಳೇರು. ಪಕ್ಕ ಸನತನ್ನೇ ಉಳ್ಳೇರು. ನಮ್ಮ ವಿಶ್ವನಾಥನ್ನೇ ವಿಶೇಷವಾದ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು ಬಂಟರ ಸಂಘದ ಗೌರವಾನ್ವಿತ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು. ಐತ ಒಟ್ಟಿಗೆ ಕ್ಷೇತ್ರದ ನಮ್ಮ ಕೋಣಾಜೆ ಪಂಚಾಯತ್ ಗೌರವಾನ್ವಿತ ಉಪಾಧ್ಯಕ್ಷರ ರಾಮಕೃಷ್ಣನ್ ನಮ್ಮೊಟ್ಟಿಗೆ ಉಳ್ಳೇರು. ದುಂಬದ ಕೋಣಾಜೆ ಗ್ರಾಮದ ಭಾರತೀಯ ಜನತಾ ಪಾರ್ಟಿದ ಅಧ್ಯಕ್ಷರು ನಮ್ಮ ಗೌರವಾನ್ವಿತ ನಾರಾಯಣ ಶೆಟ್ಟರ್ ನಮ್ಮೊಟ್ಟಿಗೆ ಬೈದಿನಂಚಿನ ಮಾತ ವಿಶೇಷವಾದ ಬಂಧುನಾಗ ಮೆಕ್ಕಲು ಮನ್ಪುನಂಚಿನ ಈ ಕಾರ್ಯಕ್ರಮಕ್ಕೂ ಸಂಪೂರ್ಣವಾದ ಬೆಂಬಲ ಕೊರಪುನಂಚಿನ ಕರ್ತವ್ಯ ನಮ್ಮ ಹೆಂಚಿನ ವಿಶಾಲವಾದ ಹೃದಯ ಬಂದ ಈ ಪೊರ್ತುರು ಈತುದು ಇಂದು ಇಪ್ಪುನ ಪೊರ್ತುರ್ಲ ಮಾತರ್ನ ಒಟ್ಟಾದ ಒಂಜಾದ ಜಾತಿ ಮತ ಭೇದಜ್ಜಂದ ಶ್ರೀಮಂತ ಬಡತನ ಅಂತರಜ್ಜಂದ ನಮ್ಮದು ಹೆಂಚಿನ ಹಾಕಲು ಐಕೆ ವಿಶೇಷವಾದ ಆರೋಗ್ಯ ತಪಾಸಣಾ ಶಿಬಿರ ಬೇತೆ ಡಾಕ್ಟರ್ಗಳಿರ್ತದೆ ಇನ್ನು ಕಾರ್ಯಕ್ರಮ ಮನ್ಪೇರು ಅಂಚನೆ ಸರ್ಕಾರದ ತಿಕ್ಕುನಂಚಿನ ಯೋಜನೆ ಆ ಯೋಜನೆಲ್ಲ ಅಕ್ಲೆಗೆ ಮುಟ್ಟವನಂಚಿನ ಭಾರಿ ಬೇಲ ಮನ್ಪೇರು. ಈ ಬೇಳೆ ಐತೆ ಉದ್ಘಾಟನೆ ನಿರ್ವಿಘ್ನವಾದ ನಡಪಡೆ ನಾನಾಥ ಸೇವೆ ಮನ್ಪುನಂಚಿನ ನಾನಾಥ ಸಮಾಜ ಸೇವೆ ಮನ್ಪುನ ಶಕ್ತಿ ಪರಮಾತ್ಮೆ ಈ ಮಹಾಶಕ್ತಿ ಕೇಂದ್ರದ ಈ ಟೀಮ್ಗೂ ಕೊರಡೆ ಬಂದು ದೇವರ ಪ್ರಾರ್ಥನೆ ಮಾಡ್ತದೆ ಮಾತೆರೆಗಳ ಅಭಿನಂದನೆ. ಭಾರತೀಯ ಜನತಾ ಪಕ್ಷದ ಕೋಣಾಜೆ ಮಹಾಶಕ್ತಿ ಕೇಂದ್ರದ ಅಂಚನೆ BMSದ ಜಂಟಿ ಕಾರ್ಯಕ್ರಮದ ನಿರೂಪಣೆ ಇಲ್ಲಿ ಕಾರ್ಮಿಕ ವರ್ಗದಗಳಿಗೆ ನಿಪುಣಂಚಿನ ಸವಲತ್ತದ ಬಗ್ಗೆ ವಿಶೇಷವಾದ ಒತ್ತು ಕೊಡೋದು ಕಾರ್ಮಿಕರಿಗೆ ಹೆಚ್ಚಿನ ನಮ್ಮ ಸರ್ಕಾರದ ಸವಲತ್ತನ್ನು ತಿಳ್ಕೊಂಡು ಅವು ಇಡೀ ನಮ್ಮ ಸ್ವಾತಂತ್ರ್ಯ ದಿಕ್ಕದ 5 ವರ್ಷ ಆಡಲ್ಲ ಕಾರ್ಮಿಕರಿಗೆ ಅವು ಮುಟ್ಟಿ ಇಂಚಿನ ಒಂಜಿ ಸಂಘಟನೆಗಳು ಈ ಇಂಚಿನ ಒಂಜಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ ಭಾರಿ ಎಡ್ಡೆ ವಿಷಯ. ಪ್ರತಿಯೊಂದು ಕಾರ್ಮಿಕಗಳ ಸರ್ಕಾರದ್ದು ಹೆಚ್ಚಿನ ಸವಲತ್ತುಗಳು ತಿಕ್ಕೊಂಡು ಆ ಸವಲತ್ತದ ಬಗ್ಗೆ ಮೂಲ ವಿಶೇಷವಾದ ಐತ ಬಗ್ಗೆ ಜನಗಳಿಗೆ ಒಂಜಿ ವಿವರವಾದ ವಿಸ್ತಾರವಾದ ಐತ ತಿಳುವಳಿಕೆಯನ್ನು ಕೊನೆಯಿರಲಿರಿ ಐನೇ ನಮ್ಮ ಕಾರ್ಮಿಕ ವರ್ಗದಕ್ಕೂ ಪಡೆಯೊಂದು ನನಾತ್ ಕಾರ್ಮಿಕರ ಜೀವನ ಭವಿಷ್ಯಡು ಉಜ್ವಲ ಆವಡನ್ನು ಪಡೆದು ಇಂಚಿನ ಕಾರ್ಯಕ್ರಮಗಳು ನಿರಂತರವಾದ ನಡಪಡೆ ಇನ್ನು ನಡೆದ ಉದ್ಘಾಟನೆ ಆಯ್ತಿನ ಈ ಕಾರ್ಯಕ್ರಮ ನಿರ್ವಿಘ್ನವಾದ ನಡೆದಿದೆ. ಜನಕ್ಕೆಲ್ಲ ಆಶೋತ್ತರಗಳು ಸ್ಪಂದಿಸಲು ಪಡೆದು ಎಲ್ಲರನ್ನ ಮಾತಾಡೋ ಧನ್ಯವಾದ.